ಆದಿಪರಾಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜೆ. ಇಲ್ಲಿ ನಮ್ಮ ಟಿವಿಯ ಯಕ್ಷರಾಮಾಯಣದ ಚಿತ್ರೀಕರಣವಾಗುತ್ತಾ ಇದೆ. ಭಂಡಾರಿ ಬಿಲ್ಡರ್ಸಿನ ಲಕ್ಷ್ಮೀಶ ಭಂಡಾರಿಯವರ ಪ್ರಾಯೋಜಕತ್ವ, ಮಾತಾ ಡೆವಲಪರ್ಸಿನ ಸಂತೋಷ್ ಶೆಟ್ಟಿಯವರು ಸಹ ಪ್ರಾಯೋಜಕರಾಗಿ, ಅದೇ ರೀತಿ ಪ್ರೋತ್ಸಾಹಿಸುತ್ತಿರುವ ಗುರ್ಮೆ ಸುರೇಶ್ ಶೆಟ್ಟಿ ಕಾಪು, ಶಾಸಕ ಮೊಯ್ದೀನ್ ಬಾವ, ನಿಡ್ಡೋಡಿ ಚಾವಡಿ ಮನೆ ಜಗನ್ನಾಥ ಶೆಟ್ಟಿ, ಶ್ರೀ ವಿಜಯನಾಥ ವಿಠಲ ಶೆಟ್ಟಿ ಇವರ ಸಹಕಾರದೊಂದಿಗೆ ಯಕ್ಷರಾಮಾಯಣ ಧಾರಾವಾಹಿಯಾಗಿ ಹರಿದು ಬರುತ್ತಾ ಇದೆ. ಯಕ್ಷಧ್ರುವ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ. ಚಂಡೆಮದ್ದಳೆ ವಾದಕರಾಗಿ ಪದ್ಮನಾಭ ಉಪಾಧ್ಯ, ಗುರುಪ್ರಸಾದ್ ಬೋಳಿಂಜಡ್ಕ, ಚಕ್ರತಾಳದಲ್ಲಿ ರಜನೀಶ್. ಪಾರ್ತಿಸುಬ್ಬನ ಯಕ್ಷಗಾನ ಪ್ರಸಂಗಗಳು. ರಾಮಾಯಣದ ಹೆಚ್ಚಿನ ಪ್ರಸಂಗಗಳನ್ನು ಕುಂಬಳೆಯ ಪಾರ್ತಿಸುಬ್ಬ ರಚಿಸಿದ್ದಾನೆ. ಹೆಚ್ಚಿನ ಚಾಲ್ತಿ ಪ್ರಸಂಗಗಳು ಆಟಕೂಟಗಳಲ್ಲಿ ಈ ಪಂಚವಟಿ ಪ್ರಸಂಗದ ಹಾಡುಗಳನ್ನು ನಾವು ಸಹಜವಾಗಿ ಕೇಳುತ್ತೇವೆ. ಯಕ್ಷರಾಮಾಯಣದಲ್ಲಿ ತಾಳಮದ್ದಳೆ ಮತ್ತು ಆಟ ಈ ಎರಡಕ್ಕೂ ಬಳಸದೇ ಇರುವ, ಆದರೆ ಕವಿ ರಚಿಸಿ ಪ್ರಸಂಗ ಸಾಹಿತ್ಯವಾಗಿ ಪ್ರಸಂಗ ಪಠ್ಯದಲ್ಲಿ ಉಳಿದಿರುವ ಆ ಹಾಡುಗಳನ್ನು ಯಕ್ಷರಾಮಾಯಣದ ಮೂಲಕ ಪ್ರಚಾರಪಡಿಸುವುದಕ್ಕೆ ಹೆಮ್ಮೆ ಆಗ್ತಾ ಇದೆ. ರಾಮಲಕ್ಷ್ಮಣ ಸೀತೆಯರು ಜಟಾಯುವಿನ ಸಖ್ಯವನ್ನು ಮಾಡಿಕೊಳ್ತಾರೆ. ಪಂಚವಟಿಯಲ್ಲಿ ನೆಲೆಸಬೇಕು, ಎಲೆಮನೆಯನ್ನು ರಚಿಸಿ ವನವಾಸದ ಅವಧಿಯನ್ನು ಕಳೆಯಬೇಕು ಎನ್ನುವ ಸಂಕಲ್ಪ ಮಾಡಿ ಮುಂದೆ ಮುಂದೆ ಸಾಗಿ ಬರ್ತಾ ಇದ್ದಾರೆ. ಆ ಪಂಚವಟಿ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದ ಹಾಗೆ ರಾಮ ಸೀತೆಗೆ ಆ ಪಂಚವಟಿಯಲ್ಲಿರುವಂತಹ ಗಿಡ ಮರ ಬಳ್ಳಿಗಳ ಪರಿಚಯವನ್ನು ಮಾಡ್ತಾನೆ. ಪಟ್ಲ ಭಾಗವತರ ಸಿರಿಕಂಠದಲ್ಲಿ ಪಾರ್ತಿಸುಬ್ಬ ಕಂಡ ಪಂಚವಟಿಯ ಸಸ್ಯ ವೈವಿಧ್ಯ ಕೇಳಿ ಆಸ್ವಾದಿಸಿ. ಚಾಪವಕುಟ್ಟ ಮುನೀಂದ್ರಗೆ ಭೂಪಾಲಕ ಕೈಯ ಮುಗಿದು ಪೊರಟಲ್ಲಿಂದ ಈ ಪರಿವನಗಳ ಕಾಡುತ್ತ ತಾಪಸರ ಮನ್ನಿಸುತ್ತ ಸೀತೆಗೆ ಪೇಡ್ದ ಕಂಡೆಯ ಜನಕ ಸುತೆ ಕಂಡೆಯ ಜನಕ ಸುತೆ ಕಡು ವಿಚಿತ್ರಗಳ ಕಣಗ
ಕಡಿಗೂ ಕದಳಿಯ ಕಂಡೆಯ ಜನಕ ಸುತಿ ಕಡು ವಿಚಿತ್ರ ಫಲವಿದೆ ಸುತ್ತಮುತ್ತಾಲ ಹೂಗೆ ಹುನ್ನಾಗ ಕಲ್ಲರಳಿ ಅಶ್ವತ್ಥ ಹೂಗೆ ಹುನ್ನಾಗ ಕಲ್ಲರಳಿ ಅಶ್ವತ್ಥ ಕಂಡೆಯ ಜನಕ ಸುದ್ದಿ ಕಡು ವಿಚಿತ್ರ ಕಡು ವಿಚಿತ್ರ ತಡಸೆ ತಂಡಸಿಲೇರಿಂಜೆಗಳು ಇದು ತವಸೆ ತಡಸೆ ತಂಡಸಿಲೇರಿಂಜೆಗಳು ಇದ ಕೊರ್ರಾಕ್ಷಿ ಖರ್ಜೂರ ಬೆಳಲೆಗಳು ಇದ ಕೊರ್ರಾಕ್ಷಿ ಖರ್ಜೂರ ಬೆಳಲೆಗಳು ಬಿದಿರು ಬಿಲವಟ್ಟಾಲ
ಹೊತ್ತು ಗಾದಿಗಳ ಚಿತ್ತವರೆ ಎಳಿಲೆ ಮುಳುಬೊತ್ತು ಗಾದಿಗಳ ಮತ್ತೆ ನೋಡಿಲ್ಲಿರುವ ಕರ್ಣಿಕಾರಗಳ ಮತ್ತೆ ನೋಡಿಲ್ಲಿರುವ ಕರ್ಣಿಕಾರಗಳ ಕಲ್ಲರಳಿ ಕರ್ಪೂರ ಕೊಡಸಿಗೆಯು ಮೊದಲ ಕಲ್ಲರಳಿ ಕರ್ಪೂರ ಕೊಡಸಿಗೆಯು ಮೊದಲ ಎಲ್ಲಾದರ ವೃಕ್ಷಗಳ ಕಂಡೆಯ ಬದಲ ಕಂಡೆಯ ಜನಕ ಸುತೆ ಕಡು ವಿಚಿತ್ರಗಳ ದಕ್ಷಿಣ ಭಾರತದ ಗಿಡ ಮರ ಬಳ್ಳಿ ಪುಷ್ಪ ಫಲಗಳ ಪರಿಚಯ ಯಕ್ಷಕವಿಗಿದೆ, ಪಾರ್ಥಿಸುಬ್ಬನಿಗಿದೆ. ಶ್ರೀರಾಮ ಅಯೋಧ್ಯೆಯಿಂದ ದಕ್ಷಿಣಕ್ಕೆ ಬಂದವ. ಒಂದು ಕಾಲದಲ್ಲಿ ವಿಶ್ವಾಮಿತ್ರರ ಜೊತೆಯಲ್ಲಿ ಬೆರಳೆಣಿಕೆಯಷ್ಟು ದಿವಸ ಕಾಡಿನಲ್ಲಿ ದಿನ ಕಳೆದವ ತಮ್ಮ ಲಕ್ಷ್ಮಣನ ಜೊತೆಯಲ್ಲಿ. ಆಗ ಕೆಲವು ಗಿಡಮರಗಳ ಪರಿಚಯ ಅವನಿಗಾಗಿತ್ತು. ಆದರೆ ಇಲ್ಲಿ ಬಂದಾಗ ಸೀತೆಗೆ ಆ ದಂಡಕಾರಣ್ಯ ಪ್ರದೇಶದಲ್ಲಿರುವಂತಹ
ಗೋದಾವರಿ ನದೀ ತೀರದಲ್ಲಿರುವಂತಹ ಗಿಡಮರ ಬಳ್ಳಿಗಳ ಪರಿಚಯವನ್ನು ಮಾಡ್ತಾನೆ. ಇಷ್ಟೇ ಅಲ್ಲ, ಒಂದು ಪ್ರಸಂಗ ಸಾಹಿತ್ಯದಲ್ಲಿ, ಪ್ರಸಂಗ ಪಠ್ಯದಲ್ಲಿ 300-400 ಪದ್ಯಗಳಿರುತ್ತವೆ. ಯಕ್ಷಗಾನ ಬಯಲಾಟ ರಾತ್ರಿ ಪೂರ್ತಿಯ ಪ್ರಸಂಗ ಇದ್ದರೂ ಕೂಡ 150ರಿಂದ 180 ಪದ್ಯಗಳನ್ನು ಭಾಗವತರಿಗೆ ಹಾಡಲಿಕ್ಕೆ ಆಗುತ್ತದೆ. ಎಲ್ಲ 400-450 ಪದ್ಯಗಳನ್ನು ಹಾಡುವುದಕ್ಕೆ ಅವಕಾಶ ಸಿಗುವುದಿಲ್ಲ. ಪಾರ್ತಿಸುಬ್ಬನ ಕೃತಿಗೆ ನ್ಯಾಯ ಒದಗಿಸಬೇಕು ಎನ್ನುವ ಕಾರಣಕ್ಕಾಗಿ ಯಕ್ಷರಾಮಾಯಣದಲ್ಲಿ ಈ ಸಂದರ್ಭದ ಎಲ್ಲ ಹಾಡುಗಳನ್ನು ಭಾಗವತರು ಉಪಯೋಗಿಸಿದ್ದಾರೆ. ಮುಂದೆ ಮೃಗ ಪಕ್ಷಿಗಳ ವರ್ಣನೆಯ ಹಾಡು 1-2 ನಿಮಿಷದಲ್ಲಿ ಅದನ್ನು ಯಾವ ರೀತಿಯಾಗಿ ಭಾಗವತರು ಹಾಡಿ ತೋರಿಸ್ತಾರೆ ನೋಡಿ. ಹರಿಕ್ರೋಡ ಖಡ್ಗಿಯ ಕರಂಗಿ ಗಡಸಗಳಾದ ಶರಬಗಾರ್ದೂಲ ಸಾರಂಗ ಕರಡಿಗಳಾದ ಕಾಡಾರೆ ಕಳ್ಗೋಡ ಕಾಡೆಮ್ಮೆಗಳನ್ನು ಕಾಳಾಯಿ ಕಾಡ್ಗೋಳಿ ಕಾಳ್ಬೆಕ್ಕುಗಳನ್ನು ಜಾತಕಿ ಬೋಳಕ್ಕಿ ಜಕ್ಕವಕ್ಕಿಗಳ ಯಾವ ಯಾವ ಹಕ್ಕಿಗಳಿವೆ? ಚಾತಕಿ ಬೋಳಕ್ಕಿ ಜಕ್ಕವಕ್ಕಿಗಳ ನೂತನಗಳಿಂಗ ಕೊರವಂಕ ಗುಬ್ಬಿಗಳ ಪಂಚವಟಿಯಲ್ಲಿ ಎಲೆಮನೆಯ ನಿರ್ಮಾಣ ಹೇಗಾಗುತ್ತದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ಇಂದಿನ ಕಥಾಭಾಗಕ್ಕೆ ಮಂಗಳ ಪದವನ್ನು ಹಾಡುತ್ತಾರೆ ಪಟ್ಲ ಭಾಗವತರು. ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಯೋ ಮಂಗಲಂ ನಿತ್ಯ ಮಂಗಲಂ ಯೋ ಜಲಧರಿ ಜಲಿಸುವ ಮಧ್ಯನಿಗೆ ಹೋಗಿರುವಂತೆ ಜಲದಲ್ಲಿ ಜಲಿಸುವ ಮಧ್ಯನಿಗೆ ಹಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲೋ ಶ್ರೀ ರಾಮರಾಮಗೆ ಸುಬ್ರಹ್ಮಣ್ಯಗೆ ಮಾತ ಗಣಪಗೆ ಮಂಗಲಂ ಶುಭ ಮಂಗಲಂ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.